ಸೌದಿ ಅರೇಬಿಯಾದಲ್ಲಿ ಕಠಿಣ ಕಾನೂನುಗಳಿವೆ. ಹಾಗಾಗಿ ಅಲ್ಲಿ ಅಪರಾಧಗಳು ಕಡಿಮೆ ಎಂಬ ಚರ್ಚೆ ಸದ್ಯ ಚಾಲ್ತಿಯಲ್ಲಿದೆ. ಆದರೆ ಸೌದಿ ಅರೇಬಿಯಾ ಸರ್ಕಾರ ವಿದೇಶಿ ಪ್ರಜೆಗಳ ಜೊತೆ ಕಠಿಣ ಕಾನೂನಿನ ಹೆಸರಿನಲ್ಲಿ ಆಡುವ ಚೆಲ್ಲಾಟಗಳು ಅನೇಕರನ್ನ ಬಲಿ ಪಡೆದಿವೆ. ಇದಕ್ಕೆ ತಾಜಾ ಉದಾಹರಣೆ ಮುಲ್ಕಿಯ ಜಾನ್ ಮೊಂತೆರೋ. ಕಾರಣವೇ ಇಲ್ಲದೆ 5 ವರ್ಷ ಸೌದಿ ಜೈಲಿನಲ್ಲಿ ಕಳೆದ ಈ ನತದೃಷ್ಟನ ಶವವನ್ನ ಆ ದೇಶ ಘನತೆಯಿಂದ ಹಿಂದಿರುಗಿಸದೆ ಕಿರುಕುಳ ಕೊಟ್ಟು ಅಪರೂಪದ ಪ್ರಕರಣ ಇದಾಗಿದೆ. ಇದೀಗ ಜಾನ್ ಪತ್ನಿ ಮತ್ತು ಮಕ್ಕಳು ಅನ್ನಕ್ಕೂ ಗತಿಯಿಲ್ಲದೆ ನ್ಯಾಯಕ್ಕಾಗಿ ಅಂಗಲಾಚುವಂತಾಗಿದೆ. ಈ ಪುಟ್ಟ ಹುಡುಗಿಯನ್ನೊಮ್ಮೆ ನೋಡಿ. ಕಳೆದ 5 ವರ್ಷಗಳಿಂದ ತಂದೆಯನ್ನ ನೆನೆದು ಈ ಹುಡುಗಿ ಇಳಿದು ಹೋಗಿದೆ. ಪ್ರೀತಿಯ ತಂದೆಯ ನೆನಪಲ್ಲಿ ಈ ಗುಬ್ಬಚ್ಚಿಯಂತಹ ಹುಡುಗಿ ಹೈರಾಣಾಗಿದೆ. ಮೂಲ್ಕಿ ಮೂಲದ ಜಾನ್ ಮೊಂತೆರೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ದುಬೈ ಸೇರಿಕೊಂಡದ್ದು 20 ವರ್ಷಗಳ ಹಿಂದೆ. ಅಲ್ಲಿ ಬಹಳ ವರ್ಷ ದುಡಿದು ನಂತರ ದೆಹಲಿಯಲ್ಲೂ ನೌಕರಿ ಮಾಡಿದ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನ ಸೌದಿ ಅರೇಬಿಯಾ ಕೈ ಬೀಸಿ ಕರೆದಾಗ ಸೌದಿ ಅರೇಬಿಯಾ ಸೇರಿಕೊಂಡರು. ಇದು 2003ನೇ ಇಸವಿಯ ಕತೆ. ಅಲ್ಲಿ ಮೈ ಮುರಿದು ದುಡಿಯುತ್ತಾ ತನ್ನ ಏರ್ ಕಂಡೀಷನರ್ ಮೆಕ್ಯಾನಿಕ್ ನೈಪುಣ್ಯವನ್ನ ಹೊರಗೆ ಹಚ್ಚುತ್ತಾ ಪತ್ನಿ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ರು. ಮಕ್ಕಳಿಗೆ ದೆಹಲಿಯ ಪ್ರತಿಷ್ಠಿತ ಶಾಲೆಗಳಲ್ಲಿ ಶಿಕ್ಷಣ ಕೊಡಿಸಿದ್ರು. 2014ರಲ್ಲಿ ಈ ಪುಟ್ಟ ಸುಂದರ ಫ್ಯಾಮಿಲಿಗೆ ಬರಸಿಡಿಲು ಬಡಿದಂತಹ ಸುದ್ದಿ ಸೌದಿಯಿಂದ ಬಂದಿತ್ತು. ಜಾನ್ ಮೊಂತೆರೋ ಸೌದಿಯಲ್ಲಿ ಜೈಲು ಪಾಲಾದ ಸುದ್ದಿ ಅದು. ಅವರನ್ನ ಯಾಕೆ ಜೈಲಿಗೆ ಹಾಕಲಾಯಿತು? ಅವರು ಮಾಡಿದ ಅಪರಾಧ ಏನು? ಹೆಂಡತಿ ಮಕ್ಕಳಿಗೆ ಬಿಡಿ, ಸ್ವತಃ ಜಾನ್ ಅವರಿಗೆ ಗೊತ್ತಿರಲಿಲ್ಲ. 4.5 ವರ್ಷಗಳ ನಂತರ ಅದೇ ಜೈಲಿನಲ್ಲಿ ಜಾನ್ ಜೀವ ಕಳೆದುಕೊಳ್ತಾರೆ. ಈ ಸಾವಿಗೆ ಏನು ಕಾರಣ ಇನ್ನೂ ಬೆಳಕಿಗೆ ಬಂದಿಲ್ಲ. ದುರಂತ ಅಂದ್ರೆ ಜಾನ್ ಹೆಣ ಭಾರತಕ್ಕೆ ತಲುಪುವುದಕ್ಕೆ ಬರೋಬ್ಬರಿ 9 ತಿಂಗಳು ಹಿಡಿದಿದೆ. ಯಾಕೆ ವಿಳಂಬವಾಯಿತು? ಈ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ. ಅದು ಸೌದಿ ರಾಜಧಾನಿ ರಿಯಾದ್ನಿಂದ 350 ಕಿಲೋಮೀಟರ್ ದೂರವಿರುವ ಆಲ್ ದುವಾದ್ಮಿ ಎಂಬ ಜೈಲಾಗಿತ್ತು. ಅದೇ ಜೈಲಿಗೆ ಅವರು ಏರ್ ಕಂಡೀಷನರ್ ರಿಪೇರಿಗೆಂದು ಹೋಗಿದ್ರು. ಹಾಗೆ ಹೋದವರನ್ನ ಯಾವುದೋ ಆರೋಪ ಹೊರಿಸಿ ಒಳಗೆ ಹಾಕಲಾಗಿತ್ತು. ಬಂಧುಗಳ ಜೊತೆ, ಸೌದಿಯ ಸ್ನೇಹಿತರ ಜೊತೆ ವಿಚಾರಿಸಿದ್ರು. ಜಾನ್ ಜೈಲು ಪಾಲಾದದ್ದು ಯಾಕೆ, ಸತ್ತದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಜಾನ್ ಬದುಕಿದ್ದಾಗ ಕಷ್ಟದಿಂದ ಪತ್ನಿಯನ್ನ ಸಂಪರ್ಕಿಸಿ ನನ್ನನ್ನ ಜೈಲಿಗೆ ಹಾಕಿದ್ದಾರೆ, ಯಾಕೆ ಎಂದು ತಿಳಿಯುತ್ತಿಲ್ಲ ಎಂದು ಪತ್ನಿಯ ಜೊತೆ ಹೇಳಿದ್ರು. ಈ ಸಾವಿಗೆ ನ್ಯಾಯ ಕೋರಿ ಭಾರತೀಯ ದೂತಾವಾಸ ಕಚೇರಿಯನ್ನ ಸಂಪರ್ಕಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ನೀವು ನಂಬಲೇಬೇಕು, ಅವರಿಗೆ 5 ವರ್ಷ ಶಿಕ್ಷೆಯಾಗಿತ್ತು. ಈ ಅವಧಿಯಲ್ಲಿ ಕಾಯಿಲೆ, ಕಸಾಲೆ ಎಂದು ಜಾನ್ ಜೈಲಿನ ಒಳಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. 2019ರ ಜನವರಿಯಲ್ಲಿ ಅವರ ಬಿಡುಗಡೆಗೆ 6 ತಿಂಗಳು ಇರುವಾಗ ಜಾನ್ ಆರೋಗ್ಯ ಹದಗೆಡುತ್ತೆ. ಅವರ ಕುತ್ತಿಗೆಯ ಬಲಭಾಗದಲ್ಲಿ ಬಾತು ಕಾಣಿಸಿಕೊಳ್ಳುತ್ತದೆ. ಸೂಕ್ತ ಚಿಕಿತ್ಸೆ ಸಿಗದೆ ದಿನೇ ದಿನೇ ರೋಗ ಉಲ್ಬಣಗೊಂಡು ಫೆಬ್ರವರಿ 16ಕ್ಕೆ ಅವರು ಕೊನೆಯುಸಿರೆಳೆಯುತ್ತಾರೆ. ಅವರ 5 ವರ್ಷದ ಶಿಕ್ಷೆ ಮುಗಿಯಲು ಕೇವಲ 3.5 ತಿಂಗಳಷ್ಟೇ ಬಾಕಿ ಇತ್ತು. Twice we wrote and we didn't got any support by that. But Indian embassy is always like, we'll bury his body here only. We don't want the permission. The Saudi authorities will bury his body like this, like they will bury. They will not ask us. We wrote to PM, we wrote to external minister. However, I can go. Like I'm not I'm a normal girl. Like I can't go like to the senior authorities. Still, I tried so many times. I don't know. ಈ ವರ್ಷ ಫೆಬ್ರವರಿ 16ನೇ ತಾರೀಕಿಗೆ ಮೃತಪಟ್ಟ ಜಾನ್ ಶವ ಊರಿಗೆ ಬಂದದ್ದು ಮೊನ್ನೆ. ಅಂದರೆ ಮೃತಪಟ್ಟು 9 ತಿಂಗಳ ನಂತರ. ಎಂತಹ ದೌರ್ಭಾಗ್ಯ ನೋಡಿ. ಮಾಡಿದ ತಪ್ಪಿಗೆ ಜೈಲು ಸೇರಿದ ವ್ಯಕ್ತಿಯ ಶವವನ್ನ ಘನತೆ ಗೌರವದಿಂದ ಸ್ವೀಕರಿಸಲಾಗದ ಸ್ಥಿತಿ ಕುಟುಂಬದವರಿಗೆ. ಇದೀಗ 4 ದಿನದ ಹಿಂದೆ ಹುಟ್ಟೂರಲ್ಲಿ ಶವ ಸಂಸ್ಕಾರವೇನು ನಡೆದಿದೆ. ಆದರೆ ಊಟಕ್ಕೂ ಗತಿಯಿಲ್ಲದ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ ಜಾನ್ ಅವರ ಪತ್ನಿ ಮತ್ತು ಮಕ್ಕಳಿಬ್ಬರು ನ್ಯಾಯಕ್ಕಾಗಿ ಉಡುಪಿಯ ಮಾನವ ಹಕ್ಕುಗಳ ಪ್ರತಿಷ್ಠಾನದ ಡಾಕ್ಟರ್ ರವೀಂದ್ರನಾಥ್ ಚಾಲುಭೋಗ ಮೊರೆ ಹೋಗಿದ್ದಾರೆ. ಹಿಂದೆ ವಾಸ ಮಾಡಿಕೊಂಡಿದ್ದ ಒಂದು ಕುಟುಂಬ
ಕುಟುಂಬದ ಜಾನ್ ಮಾಂಟೇರೋ ಅಂತ ಹೇಳಿ ಅವರು ಗಲ್ಫ್ ಕಂಟ್ರಿನಲ್ಲಿ ಸಾಧಾರಣ 20 ವರ್ಷ ಕೆಲಸ ಮಾಡಿದ್ದಾರೆ. ಅಬುದಾಬಿಯಲ್ಲಿ ಮೊದಲಿದ್ದು 10 ವರ್ಷ, ಅದರ ನಂತರ ಸೌದಿ ಅರೇಬಿಯಾದಲ್ಲಿ ಹೋದರು. ಸೌದಿ ಅರೇಬಿಯಾದಲ್ಲಿ ಅವರಿಗೆ 10 ವರ್ಷ ಏನೂ ಸಮಸ್ಯೆ ಬರಲಿಲ್ಲ. ಸದ್ಯ ಉಡುಪಿಯ ಚರ್ಚೊಂದರಲ್ಲಿ ನತದೃಷ್ಟ ಜಾನ್ ಅವರ ಪತ್ನಿ ಮತ್ತು ಮಕ್ಕಳು ಆಶ್ರಯ ಪಡೆದುಕೊಂಡಿದ್ದಾರೆ. ಮಾನವ ಹಕ್ಕುಗಳ ಹೋರಾಟಗಾರ ಡಾಕ್ಟರ್ ರವೀಂದ್ರನಾಥ್ ಚಾನುಭೋಗ್ ಅವರ ಮೂಲಕ ತಮ್ಮ ಕತ್ತಲು ತುಂಬಿದ ಬದುಕಲ್ಲಿ ನ್ಯಾಯ ಎಂಬ ಸಣ್ಣ ಮಿಣುಕು ಹುಳದಂತ ದೀಪಕ್ಕೆ ಕಾಯುತ್ತಾ ದಿನ ಕಳೆಯುತ್ತಿದೆ ಈ ನತದೃಷ್ಟ ಕುಟುಂಬ. ಭಾರತದ ದೂತಾವಾಸ ಕಚೇರಿ ಮತ್ತು ಕ್ರೌರ್ಯದ ಪರಮಾವಧಿ ಪ್ರದರ್ಶಿಸಿದ್ದ ಸೌದಿ ಸರ್ಕಾರ ಈ ಕುಟುಂಬಕ್ಕೆ ನ್ಯಾಯ ಕೊಡುತ್ತಾ ಕಾದ್ ನೋಡಬೇಕಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.